ಪ್ರಸ್ತುತ ಕೋಸ್ಟಲ್ ವುಡ್ ನಲ್ಲಿ ಭಾರಿ ಸದ್ದು ಮಾಡ್ತಾ ಇರೋ ಹೆಸರು ಅಂದ್ರೆ ಅದು ರಂಜಿ ಸುವರ್ಣ. ಉಮಿಲ್ ಚಿತ್ರದ ಮೂಲಕ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವರನ್ನು ಮೊಟ್ಟ ಮೊದಲ ಬಾರಿಗೆ ಕೋಸ್ಟಲ್ ವುಡ್ ಗೆ ತಂದ ರಂಜಿ ಸುವರ್ಣ ಈ ಹಿಂದೆಯೂ ಸ್ಯಾಂಡಲ್ವುಡ್ ನ ದಿಗ್ಗಜರನ್ನು ಕೋಸ್ಟಲ್ ವುಡ್ ಗೆ ಕರೆತಂದಿದ್ರು ಅನ್ನೋದು ನಿಮ್ಗೆ ಗೊತ್ತಾ? ಎಸ್, ಅದು ಸೆಪ್ಟೆಂಬರ್ 15, 2016ರಂದು ತೆರೆ ಕಂಡ ದೊಂಬರಾಟ ಸಿನಿಮಾ ಕೋಸ್ಟಲ್ ವುಡ್ ನಲ್ಲಿ ಧೂಳೆಬ್ಬಿಸಿತ್ತು. ಚಿತ್ರ ಪ್ರದರ್ಶನ ಕಂಡ ದಿನಗಳು ಕಡಿಮೆಯಾಗಿದ್ರು ಚಿತ್ರಮಂದಿರಗಳ ಸಂಖ್ಯೆ ಮಾತ್ರ ಬರೋಬ್ಬರಿಯಾಗಿತ್ತು. ಅಷ್ಟರ ತನಕ ಕೇವಲ 14 ಚಿತ್ರಮಂದಿರಗಳಲ್ಲಿ ತೆರೆ ಕಾಣುತ್ತಿದ್ದ ತುಳು ಚಿತ್ರವನ್ನು ಏಕಕಾಲಕ್ಕೆ 100 ಸೆಂಟರ್ಗಳಲ್ಲಿ ಬಿಡುಗಡೆಗೊಳಿಸಿದ್ದು ಇದೇ ನಿರ್ದೇಶಕ ಸುವರ್ಣ. ಇಂದು ಉಮಿಲ್ ಚಿತ್ರದ ಮೂಲಕ ಕೋಸ್ಟಲ್ ವುಡ್ ಗೆ ಪವರ್ ಸ್ಟಾರ್ ಎಂಟ್ರಿ ಆದ್ರೆ, ಅಂದು ದೊಂಬರಾಟ ಚಿತ್ರದ ಮೂಲಕ ರಿಯಲ್ ಸ್ಟಾರ್ ಉಪೇಂದ್ರ, ರೋರಿಂಗ್ ಸ್ಟಾರ್ ಶ್ರೀಮುರಳಿ ಎಂಟ್ರಿ ಆಗಿದ್ರು. ಆದ್ರೆ ಈ 3 ಸ್ಟಾರ್ ಗಳು ಚಿತ್ರಕ್ಕೆ ಬಣ್ಣ ಹಚ್ಚಿಲ್ಲ. ಬದಲಾಗಿ ದೊಂಬರಾಟದ ತಗಡು ಪ್ರೀತಿ ಹಾಡು ರಿಯಲ್ ಸ್ಟಾರ್ ಉಪೇಂದ್ರ ಅವರ ಸಿರಿಕಂಠದಿಂದ ಮೂಡಿ ಬಂದ್ರೆ, ಪ್ಯಾರ್ ಪ್ಯಾರ್ ಅನ್ನೋ ಹಾಡನ್ನು ಶ್ರೀಮುರಳಿ ಹಾಡಿದ್ರು. ಇದೀಗ ಮತ್ತೊಮ್ಮೆ ಇತಿಹಾಸ ಮರುಕಳಿಸಿದ್ದು ಉಮಿಳು ಚಿತ್ರದ ಮೂಲಕ ಕೋಸ್ಟಲ್ ವುಡ್ ಗೆ ಎಂಟ್ರಿ ಕೊಟ್ಟ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ರಾವೊಂದು ಬತ್ತಂಡು ಉಮಿಲ್ ಅನ್ನೋ ಟೈಟಲ್ ಸಾಂಗ್ ಅನ್ನು ಹಾಡಿದ್ದಾರೆ. ಈಗಾಗಲೇ ತುಳುನಾಡಿನಾದ್ಯಂತ ಭಾರಿ ಸಂಚಲನವನ್ನೇ ಮೂಡಿಸಿರೋ ಉಮಿಲ್ ಆದಷ್ಟು ಬೇಗ ತೆರೆಗೆ ಅಪ್ಪಳಿಸಲಿ, ಕೋಸ್ಟಲ್ ವುಡ್ ನ ಎಲ್ಲಾ ರೆಕಾರ್ಡ್ ಗಳನ್ನು ಧೂಳಿಪಟ ಮಾಡಲಿ ಅನ್ನೋದೇ ನಮ್ಮ ಆಶಯ. ಈ ಮಾಹಿತಿ ನಿಮಗೆ ಇಷ್ಟ ಆದರೆ ಕೋಸ್ಟಲ್ ಕನ್ನಡ ಪೇಜ್ಗೆ ವಿಸಿಟ್ ಮಾಡಿ, ಸಬ್ಸ್ಕ್ರೈಬ್ ಬಟನ್ಗೆ ಕ್ಲಿಕ್ ಮಾಡಿ.